ಒಮ್ಮೆ ನೀವೇನಾದರೂ ಇದನ್ನ ಮಾಡಿಕೊಟ್ರೆ ಪದೇ ಪದೇ ಇದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ. ಯಾಕಂತಂದರೆ ಅಷ್ಟೊಂದು ಅದ್ಭುತವಾಗಿದೆ. ಬೆಳಗಿನ ತಿಂಡಿಗೆ, ಸಾಯಂಕಾಲದ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್, ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲದಕ್ಕೂ ಓಕೆ ಇದು. ಇದನ್ನ ಮಾಡೋದಕ್ಕೆ ನಮಗೆ 2-3 ಬಾಳೆಹಣ್ಣು ಬೇಕಾಗುತ್ತೆ. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಒಳ್ಳೆಯದು. ಪಚ್ಚೆ ಬಾಳೆಹಣ್ಣು ಇದ್ದರೆ ಒಳ್ಳೆಯದು, ಅಥವಾ ನಾರ್ಮಲ್ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಬೇಕಾದರೂ ತಗೋಬೋದು. ಸಿಪ್ಪೆ ತೆಗೆದು ಇದನ್ನೊಂದು ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿಗೆ ಇದನ್ನು ಹಾಕೋಬೇಕು. ಇದರ ಜೊತೆಗೆ ಇನ್ನೊಂದು ವಸ್ತುವನ್ನು ಸೇರಿಸಿ ನಾವು ನೈಸಾಗಿ ಇದರ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಬೆಲ್ಲನ ಹಾಕೊತಾ ಇದ್ದೇನೆ. 1-2 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು. ಹಾಗೆಯೇ 2 ಏಲಕ್ಕಿನ ಗುದ್ಬಿಟ್ಟು ಹಾಕ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ನೀವು ಅಂದರೆ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಥರ ಈ ಥರ ರೆಡಿ ಮಾಡ್ಕೊಳ್ಳಿ. ಇದನ್ನ ಕೈಯಿಂದ ಬೀಟ್ ಮಾಡಿ ಬೇಕಾದರೂ ಈ ಥರ ಪೇಸ್ಟ್ ಮಾಡ್ಬೋದು. ಆದರೆ ರುಬ್ಬಿ ಮಾಡಿದರೆ ನೈಸಾಗಿ ಬರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ಇದರ ಜೊತೆ ಇನ್ನೊಂದು ವಸ್ತು, ನಮಗೆ ಸ್ವಲ್ಪ ಮೊಸರು ಬೇಕಾಗುತ್ತೆ. ಇವಾಗ ಒಂದು ಬೌಲಿಗೆ ಅಥವಾ ಒಂದು ಪಾತ್ರೆಗೆ 2 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ಚಿಟಿಕೆಯಷ್ಟು ಉಪ್ಪು ಸಾಕು, ತುಂಬ ಜಾಸ್ತಿ ಉಪ್ಪು ಏನು ಬೇಡ. ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಸೇರಿಸಿ, ಹಾಗೆಯೇ ಒಂದು ಸ್ವಲ್ಪ ಓಮಕಾಳು ಅಂತ ಬರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಸಿಡಿಟಿ ಅಥವಾ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ಒಳ್ಳೆ ಫ್ಲೇವರ್ ಕೊಡೋದು. ಇದನ್ನ ಹಾಕೋದ್ರಿಂದ ಸ್ವಲ್ಪ ಕೈಯಿಂದ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಜೀರಿಗೆನ ಕೈಯಿಂದ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಕಡೆ ಇದಕ್ಕೆ ಬನ್ಸ್ ಅಂತ ಹೇಳ್ತಾರೆ. ಆದರೆ ಬನ್ಸನ್ನು ಮಾಡುವಾಗ ಮೈದಾ ಹಿಟ್ಟು ಬಳಸ್ತಾರೆ ಮತ್ತು ಹಿಂದಿನ ದಿನ ನೆನೆ ಹಾಕ್ತಾರೆ. ನಾನೊಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೇನೆ. ಇದಕ್ಕೆ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಿರುವಂಥ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳಿ, ಸ್ವಲ್ಪ ಸೋಡಾ ಪುಡಿಯನ್ನು ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ಅದಕ್ಕೆ ನಾನು ಮೊಸರನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಕೆಲವೊಂದು ಸರಿ ಎಲ್ಲ ಮೊಸರನ್ನು ಹಾಕಿದರೆ ತುಂಬ ಮೆತ್ತಗೆ ತೆಳ್ಳಗಾಗುತ್ತೆ ಹಿಟ್ಟು. ಆದ್ದರಿಂದ ಮೊಸರು ನೋಡಿಕೊಂಡು ಹಾಕ್ಕೊಂಡು ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ, ಕೈಯಲ್ಲಿ ಅಂಟ್ಕೊಂಡಾಗುತ್ತೆ. ತೊಂದರೆ ಇಲ್ಲ. ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪನ ಹಾಕಿ ಕ್ಲೀನಾಗಿ ನಾದ್ಕೊಂಡ್ರೆ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ. ಈ ಥರ ಮೆತ್ತಗೆ ತುಂಬ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ಮೆತ್ತಗೆ ನೀವು ನಾದ್ಕೊತೀರೋ ಅಷ್ಟು ಒಳ್ಳೆಯದು. ನೋಡಿ, ಈ ಥರ ಹಿಟ್ಟನ್ನು ಕಲಿಸ್ಬಿಟ್ಟು, ತುಂಬ ಮೆತ್ತಗಾಗಿದೆ, ಕ್ಲೀನಾಗಿ ಕಲಿಸ್ಬಿಟ್ಟು ಆ ಪಾತ್ರೆಯಲ್ಲೇ ಇಟ್ಟು ಒಂದು 10-15 ನಿಮಿಷ ಬಿಟ್ಬಿಡಿ. ಅಷ್ಟರಲ್ಲಿ ಒಂದು ಸೂಪರ್ ಆಗಿರುವಂಥ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕಾಯಿ ತುರಿ, 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, 1 ತುಂಡು ಈರುಳ್ಳಿ, ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಸಕ್ಕರೆ. ಸ್ವೀಟ್ ಫ್ಲೇವರ್ ನಮಗಿಷ್ಟ, ಇಲ್ಲ ಬೆಲ್ಲ ಬೇಕಾದರೂ ಹಾಕೋಬೋದು. ಇದಕ್ಕೊಂದು ಸ್ವಲ್ಪ ನೀರು, ಜಾಸ್ತಿ ಬೇಡ, ಹಾಕಿಬಿಟ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ತೆಳ್ಳಗಿನ ಚಟ್ನಿ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿದ್ದರೆ ಸೂಪರ್ ಆಗಿರುತ್ತೆ. ಒಗ್ಗರಣೆನ ಹಾಕ್ಕೊಂಡು ಚಟ್ನಿಯನ್ನು ರೆಡಿ ಮಾಡಿ ಇಟ್ಟಿದ್ದಾಯಿತು. ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಟ್ಟಿರುವಂಥ ಹಿಟ್ಟು ಸ್ವಲ್ಪ ಉಬ್ಬಿ ಬಂದಿರುತ್ತೆ, ಮೆತ್ತಗಾಗಿರುತ್ತೆ. ನೋಡಿ, ಕ್ಲೀನಾಗಿ ಇವಾಗ ಈ ಸ್ಪೆಷಲ್ ಆಗಿರುವಂಥ ಬನ್ಸನ್ನು ಮಾಡೋದಕ್ಕೆ ರೆಡಿ ಇದೆ. ಊರ ಕಡೆ ಮಂಗಳೂರು ಬನ್ಸ್ ಅಂತಂದರೆ ಮೈದಾ ಹಿಟ್ಟು ಮತ್ತು ಹಿಂದಿನ 8 ಗಂಟೆ ನೆನೆಸಿರ್ತಾರೆ. ಇದನ್ನ ಆ ಥರ ಅಲ್ಲ, ನಾನು ಸ್ವಲ್ಪ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಇಮ್ಮಿಡಿಯೇಟಾಗಿ ನಾವು ಮಾಡ್ಕೋಬೋದು, ನಾವು ನೆನೆದಾಗ ಮಾಡ್ಕೋಬೋದು. ನೀವು ಸಾಯಂಕಾಲ ತಿಂಡಿಗೆ ಬೇಕಾದರೂ ಮಾಡ್ಕೋಬೋದು. ಕ್ಲೀನಾಗಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ನೀವು ಹಾಕ್ಕೊಂಡು ಕ್ಲೀನಾಗಿ ಒಂಚೂರು ಲಟ್ಟಿಸ್ಕೊಂಡ್ರೆ ಸಾಕು. ಇದೇನು ಜಾಸ್ತಿ ಲಟ್ಟಿಸ್ಕೋಬೇಕಾಗಿಲ್ಲ. 1-2 ರೌಂಡು ನೀವು ಲಟಣಿಗೆಯಿಂದ ಈ ಥರ ಮಾಡಿದರೆ ಸಾಕು. ಇಷ್ಟೇ ದೊಡ್ಡದು, ಇದಕ್ಕಿಂತ ಜಾಸ್ತಿ ಬೇಡ. ತುಂಬ ತೆಳ್ಳಗೆ ಮಾಡಿದರೆ ಕರೆಕ್ಟಾಗಿ ಬರಲ್ಲ. ನೋಡಿ, ಈ ಹದಕ್ಕೆ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟವ್ವಲ್ಲಿ ನಾನು ತೆಂಗಿನೆಣ್ಣೆನ ಉಪಯೋಗ ಮಾಡ್ತಾಯಿದ್ದೇನೆ. ಕಾಯಿಸ್ಬಿಟ್ಟು ಕ್ಲೀನಾಗಿ ಕಾದಾದ ನಂತರ ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಇದನ್ನ ಹಾಕಿಬಿಟ್ಟು ಕಾಯಿಸ್ಕೋಬೇಕು. ನೋಡಿ, ಕ್ಲೀನಾಗಿ ಉಬ್ಬಿ ಬರುತ್ತೆ. ನಾನೇನು ಹಿಂದಿನ ದಿನ ಇದನ್ನ ನೆನೆ ಇಟ್ಟಿರಲಿಲ್ಲ, ಅಥವಾ ನೀವೇನಂತೀರ ತುಂಬ ಅಂದರೆ ಅದಕ್ಕೆ ಜಾಸ್ತಿ ಸೋಡಾ ಪುಡಿ ಆಗಲಿ ಏನೂ ಹಾಕಿಲ್ಲ. ಸೋಡಾ ಪುಡಿ ಹಾಕಿದ್ರೆ ಸ್ವಲ್ಪ ಚಿಟಿಕೆಯಷ್ಟು ಹಾಕಿರೋದು. ಆದರೆ ಬಾಳೆಹಣ್ಣು ಮತ್ತು ಮೊಸರೆಲ್ಲ ಹಾಕಿರ್ತೀವಲ್ವ, ಅದು ಹಿಟ್ಟು ಮೆತ್ತಗಾಗಲಿಕ್ಕೆ, ಉಬ್ಬಿ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ, ಮೆದುವಾಗಿರುತ್ತೆ. ನಿಮಗೆ ಕೆಲವೊಂದು ಸರಿ ಬನ್ಸ್ ತುಂಬ ಗಟ್ಟಿಯಾಗಿ ಬರುತ್ತೆ. ಇದು ಆ ಥರ ಅಲ್ಲ. ನೋಡಿ, ಎಷ್ಟು ಮೆತ್ತಗಾಗಿ ಬಂದಿದೆ ಅಂತಂದರೆ ಅವಾಗ ಮಾಡಿ ಆವಾಗ ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಲೈಕ್ ಮಾಡ್ತಾರೆ. ನಿಮಗೆ ಮಕ್ಕಳ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆ, ಬೆಳಗಿನ ತಿಂಡಿಗೆ ಅಥವಾ ಸಾಯಂಕಾಲದ ತಿಂಡಿಗೆ ಯಾವುದಕ್ಕಾದರೂ ಇದು ಓಕೆ. ಥ್ಯಾಂಕ್ಸ್ ಎಲ್ರಿಗೂ.